ವೀಕ್ಷಕರೇ, ಮುರುಗುಂಡಿಯ ಮುರುಸಿದ್ದೇಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ನರಕಾಸುರ ಮುರಾಸುರ ದೈತ್ಯರನ್ನು ಸಂಹಾರ ಮಾಡಿದ ಮುರುಸಿದ್ದೇಶ್ವರರು ಭೂಲೋಕದಲ್ಲಿ ಶಾಂತಿಯನ್ನು ನೆಲೆಸಿದರು. ಪಂಢರಪುರ ವಿಠಲರು ಇವರ ಭಕ್ತರಾಗಿದ್ದರೆಂದು ಗ್ರಾಮಸ್ಥರು ಹೇಳುತ್ತಾರೆ. ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದಂದು, ಶಿವರಾತ್ರಿ, ನವರಾತ್ರಿ ದಿನಗಳಂದು ಅತಿ ವಿಜೃಂಭಣೆಯಿಂದ ಜಾತ್ರೆಯು ನೆರವೇರುತ್ತದೆ. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ದೇವರ ದರ್ಶನವನ್ನು ಪಡೆಯಬಹುದು ಹಾಗೂ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು. ಜಾತ್ರೆಯಲ್ಲಿ ಡೊಳ್ಳು ಕುಣಿತ, ಪಲ್ಲಕ್ಕಿ ಉತ್ಸವ ನೆರವೇರುತ್ತದೆ. ಈ ದೇವಸ್ಥಾನವು ಅಥಣಿ ಕಾಗವಾಡ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ದ್ವಾರಬಾಗಿಲು ನಮಗೆ ನೋಡಲು ಸಿಗುತ್ತದೆ. ದೇವಸ್ಥಾನದ ಮುಂದೆ ವಿಶಾಲವಾದ ಮೈದಾನವಿದ್ದು ಆವರಣದ ಮುಂಭಾಗದಲ್ಲಿ ದ್ವೀಪಸ್ತಂಭವಿದೆ. ದ್ವಾರಬಾಗಿಲಿನಲ್ಲಿ ಭಕ್ತರನ್ನು ಆನೆಗಳು ಸ್ವಾಗತ ಕೋರುತ್ತವೆ. ಗರ್ಭಗುಡಿಯಲ್ಲಿ ಮುರುಸಿದ್ದೇಶ್ವರರು ಮೂರ್ತಿಯಿದ್ದು ನೋಡಲು ಅದ್ಭುತವಾಗಿದೆ. ಆವರಣದಲ್ಲಿ ಬ್ರಹ್ಮದೇವ ಮಂದಿರ, ವಿಠಲ ಮಂದಿರವಿದೆ. ದೇವಾಲಯವು ನೋಡಲು ಸುಂದರವಾಗಿದೆ. ಧನ್ಯವಾದಗಳು.